ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರು ಪರಿಶಿಷ್ಟ ಮೊಗೇರ ಜಾತಿಯ ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ನೈಜ ಪರಿಶಿಷ್ಟರ ಸಾಂವಿಧಾನಿಕ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಎಂದು ಆರೋಪಿಸಿ ತಾಲೂಕು ಮೊಗೇರ ಸಂಘದ ವತಿಯಿಂದ ಬೃಹತ್ ಹಕ್ಕೊತ್ತಾಯ ಚಳವಳಿ ಪುತ್ತೂರಿನ ಆಡಳಿತ ಸೌಧದ ಎದುರು ನಡೆಯಿತು. ಸಭೆಯನ್ನು ಉದ್ದೇಶಿಸಿ ತಾಲೂಕು ಮೊಗೇರ ಸಂಘದ ಅಧ್ಯಕ್ಷ ಡಾಕ್ಟರ್ ರಘು ಬೆಳ್ಳಿಪಾಡಿಯವರು ಮಾತನಾಡಿ, ಉತ್ತರ ಕನ್ನಡದ ಮೀನುಗಾರ ಜನಾಂಗದವರು ಸುಳ್ಳು ಪರಿಶಿಷ್ಟ ಮೊಗೇರ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಸರ್ಕಾರದ ವಿವಿಧ ಸವಲತ್ತುಗಳನ್ನು ಪಡೆದುಕೊಳ್ಳುವುದರ ಜೊತೆಗೆ ಇನ್ನಿತರ ಸೌಲಭ್ಯಗಳನ್ನು ಪಡೆದು ನೈಜ ಮೊಗೇರ ಜಾತಿಯವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಶಾಲಾ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದು ಮೀಸಲಾತಿ ಹಕ್ಕನ್ನು ಪಡೆಯುತ್ತಿರುವ ಕುರಿತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಅವರಿಗೆ ನೀಡಿದ ಸರ್ಕಾರಿ ಹುದ್ದೆಗಳನ್ನು ಅಸಿಂಧುಗೊಳಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಮೊಗವೀರರು ಇವತ್ತು ಮೊಗೇರ್ ಸರ್ಟಿಫಿಕೇಟ್ ತಗೊಂಡು ನೈಜ ಮೊಗೇರಿಗೆ ಅನ್ಯಾಯವಾಗಿದೆ. ಎಲ್ಲ ಸವಲತ್ತುಗಳಿಂದ ನಾವು ವಂಚಿತರಾಗಿದ್ದೇವೆ. ಹಾಗಾಗಿ ಇವತ್ತು ನಾವು ಇಡೀ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇವತ್ತು ಕರ್ನಾಟಕದ ಗಣವೆತ್ತ ರಾಜ್ಯಪಾಲರಿಗೆ, ಅದೇ ರೀತಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಒಂದು ಮನವಿ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ತಹಸೀಲ್ದಾರ್ ಕೂಡ ಇದ್ದಾರೆ, ಪತ್ರಕರ್ತರಿಗೆಲ್ಲ ನಾನು ನಮಸ್ಕರಿಸುತ್ತಾ, ಇದು ಬಹಳ ಅನ್ಯಾಯವಾಗಿದೆ. 1977ರಿಂದಲೇ ಈ ಒಂದು ಸರ್ಟಿಫಿಕೇಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಹಿಂದಿನ ದರ ಕೂಡ ಕೊಡ್ತಾ ಇದ್ದಾರೆ. ಅದು ನಮಗೆ ಕೊಟ್ಟಂತ ದೊಡ್ಡ ಒಂದು ಕೊಡಲಿಯೇಡು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಆ ಸಂವಿಧಾನದ ಅಡಿಯಲ್ಲಿ ನಮಗೆ ಮೀಸಲಾತಿ ಕೊಟ್ಟಿದ್ದಾರೆ. ಸರ್ಕಾರದ ಕಾನೂನು ಪ್ರಕಾರ ಅವರ ಒಂದು ಆ ಕಾಸ್ಟ್ ಲಿಸ್ಟಲ್ಲಿ 101 ಜಾತಿ ಇದೆ ಕರ್ನಾಟಕ ರಾಜ್ಯದಲ್ಲಿ. ಆ 101 ಜಾತಿಯಲ್ಲಿ ನಾವು ಮೊಗೇರರು ಕೂಡ ಇದ್ದೇವೆ. ಹಾಗಾಗಿ ಅವರ ವಿಚಾರದಲ್ಲಿ ಪರಿಸ್ಥಾಪ ಇಲ್ಲ. ಈ ಲಿಸ್ಟಲ್ಲಿ ಅವರ ಹೆಸರೇ ಇಲ್ಲ. ಹಾಗಾಗಿ ಇವತ್ತು ಯಾವುದೋ ಒಂದು ಕಾರಣದಿಂದ ನಾನು ಅದನ್ನು ಹೇಳಿಕ್ಕೆ ಹೋಗುದಿಲ್ಲ. ಯಾವುದಾವುದು ಬೇರೆ ಅನ್ಯಾಯ ಮುಖಾಂತರ, ವಾಮ ಮಾರ್ಗ ಅಂತ ಹೇಳ್ಬೋದು, ಆ ಮುಖಾಂತರ ಅವರಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಇವತ್ತು ಕಮ್ಮಿಯಲ್ಲಿ ಅದನ್ನು 2000 ಜನರಿಗೂ ಕೂಡ ಸಿಕ್ಕಿರ್ಬೋದು ಅಂತ ಅಂದಾಜಿದೆ. ಅದಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತೇವೆ. ಈ ಸಂದರ್ಭದಲ್ಲಿ ಈ ಕುರಿತ ಮನವಿಯೊಂದನ್ನು ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಪುತ್ತೂರು ತಹಶೀಲ್ದಾರ್ ಮೂಲಕ ಸಲ್ಲಿಸಿದ್ರು. ಪ್ರತಿಭಟನೆಯಲ್ಲಿ ತಾಲೂಕು ಮೊಗೇರ ಸಂಘದ ಅಂಗಾರಪಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಸುಮತಿ, ಮೊಗೇರ ಸಂಘದ ಮುಕೇಶ್ ಕೆಮಿಂಜೆ, ಶೇಖರ್ ಮಾಡಾವು, ರಾಜು ಹೊಸಮಠ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ರು.